ಗಂಭೀರ ಪರಿಸ್ಥಿತಿಯಲ್ಲಿದ್ದ ಅಪರಿಚಿತ ಯುವಕನನ್ನ ರಕ್ಷಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ಯಶಸ್ವಿಯಾಗಿದ್ದಾರೆ. ಮಾನವೀಯ ಸೇವೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕಳೆದ ಜನವರಿ ತಿಂಗಳಲ್ಲಿ ಕಾಲು ಮುರಿತಕ್ಕೆ ಒಳಪಟ್ಟಿದ್ದ ಅಪರಿಚಿತ ಯುವಕನೋರ್ವ ಚಿಕಿತ್ಸೆ ಪಡೆಯಲಾಗದೆ ತೆವಳಿಕೊಂಡು ಸಾಗುತ್ತಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ದಿನ ಕಳೀತಾ ಇದ್ದ. ಈ ಬಗ್ಗೆ ಮಾಹಿತಿ ಪಡೆದ ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ಯುವಕನನ್ನ ರಕ್ಷಿಸಿ ಚಿಕಿತ್ಸೆಗೆ ಒಳಪಡಿಸಿದ್ರು. ಯುವಕ ತಾನು ಕಟ್ಟಡದ 2ನೇ ಮಹಡಿಯಿಂದ ಆಯತಪ್ಪಿ ಬಿದ್ದು ಕಾಲು ಮುರಿದುಕೊಂಡಿದ್ದು ತನಗೆ ತನ್ನವರು ಯಾರೂ ಇಲ್ಲ ಎಂದು ವಿಶು ಶೆಟ್ಟಿ ಅವರಲ್ಲಿ ಹೇಳಿಕೊಂಡಿದ್ದ. ಸರಿಯಾದ ಸೇವೆ ಸಿಗದಿದ್ದರೆ ಯುವಕನ ಭವಿಷ್ಯ ಹಾಳಾಗುವುದು ಖಚಿತ ಎಂದ ಮನಗಂಡು ವಿಶು ಶೆಟ್ಟಿ ಅವರು 3 ತಿಂಗಳು ರಕ್ಷಣಾ ಜವಾಬ್ದಾರಿ ಹೊತ್ತು ಕುಂದಾಪುರದ ಖಾಸಗಿ ಚೈತನ್ಯ ಆಶ್ರಮಕ್ಕೆ ದಾಖಲಿಸಿದ್ರು. ಪ್ರಸ್ತುತ ಯುವಕ ಸಂಪೂರ್ಣ ಗುಣಮುಖನಾಗಿದ್ದು ತನ್ನ ವೃತ್ತಿ ಬದುಕು ನಿಭಾಯಿಸಲು ಶಕ್ತನಾಗಿದ್ದಾನೆ. ಸದ್ಯ ಯುವಕ ಚೈತನ್ಯ ಆಶ್ರಮದಿಂದ ಬಿಡುಗಡೆ ಹೊಂದಿದ್ದಾನೆ.